ಪ್ರಿಯ ವೀಕ್ಷಕರೇ, ಕನ್ನಡ ಕಥೆಗಳು ವಿತ್ ರಮ್ಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತಗಳು. ನೀವು ಇದೇ ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ. ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಹೇಳೋಕೆ ಹೋಗಿರೋ ಕತೆ ತಿಂದ ನಂತರ ಮಲಗುವುದು. ಕತೆ ಕೇಳೋಕೆ ವಿಚಿತ್ರ ಆಗಿರ್ಬೋದು, ಆದರೆ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಒಂದು ದಿನ ಮಧ್ಯಾಹ್ನ ಅಕ್ಬರ್ ಮಹಾರಾಜರು ಊಟ ಮುಗಿಸಿ ಆಸ್ಥಾನದಲ್ಲಿ ಕುಳಿತಿರುತ್ತಾರೆ. ಅವರಿಗೆ ತುಂಬ ಬೇಸರವಾಗುತ್ತಾ ಇರುತ್ತದೆ. ಆಗ ಅವರು ಏನನ್ನೋ ಯೋಚನೆ ಮಾಡುತ್ತಾ ಕುಳಿತಿರುತ್ತಾರೆ. ಆಗ ಅವರ ಮನಸ್ಸಿಗೆ ಬೀರ್ಬಲ್ ಒಂದು ಮಾತನ್ನು ಹೇಳಿರುತ್ತಾನೆ. ಆ ಮಾತು ನೆನಪಿಗೆ ಬರುತ್ತದೆ. ಬೀರ್ಬಲ್ ಅಕ್ಬರ್ ಮಹಾರಾಜರಿಗೆ ಒಂದು ಗಾದೆಯನ್ನು ಹೇಳಿರುತ್ತಾನೆ. ಆ ಗಾದೆ ಏನು ಎಂದರೆ, ತಿನ್ನುವ ನಂತರ ಸುಳ್ಳು ಹೇಳುವುದು, ಕೊಂದ ನಂತರ ಓಡಿ ಹೋಗುವುದು ವಯಸ್ಕ ವ್ಯಕ್ತಿಯ ಸಂಕೇತವಾಗಿದೆ ಎಂದು ಬೀರ್ಬಲ್ ಹೇಳಿರುತ್ತಾನೆ. ಬೀರ್ಬಲ್ ಹೇಳಿದ ಮಾತುಗಳನ್ನು ನೆನಪು ಮಾಡಿಕೊಂಡ ಅಕ್ಬರ್ ಮಹಾರಾಜರಿಗೆ ಒಂದು ಯೋಚನೆ ಹೊಳೆಯುತ್ತದೆ. ಈಗ ಮಧ್ಯಾಹ್ನದ ಸಮಯ. ಖಂಡಿತವಾಗಿಯೂ ಬೀರ್ಬಲ್ ಊಟ ಮಾಡಿ ಮಲಗಲು ಸಿದ್ಧತೆ ಮಾಡಿಕೊಂಡಿರುತ್ತಾನೆ. ಅವನ ಮಾತು ಸುಳ್ಳು ಎಂದು ನಾನೇ ಸಾಬೀತುಪಡಿಸಬೇಕು ಎಂದು ಯೋಚನೆ ಮಾಡಿದರು. ಅಕ್ಬರ್ ಮಹಾರಾಜ ಸೇವಕನನ್ನು ಕರೆಯಿಸಿ ಈ ತಕ್ಷಣ ಬೀರ್ಬಲನ್ನು ನ್ಯಾಯಾಲಯಕ್ಕೆ ಬರುವಂತೆ ಹೇಳಿ ಕಳುಹಿಸಿದರು. ಸೇವಕನು ಬೀರ್ಬಲ್ನ ಕರೆಯುವುದಕ್ಕೆ ಹೋದಾಗ ಆಗ ತಾನೇ ಬೀರ್ಬಲ್ ಊಟ ಮುಗಿಸಿ ಮಂಚದ ಮೇಲೆ ಕುಳಿತುಕೊಂಡಿದ್ದನು. ಆಗ ಸೇವಕನು, ರಾಜನ ಅಪ್ಪಣೆಯಾಗಿದೆ, ನೀವು ಬರಬೇಕಂತೆ ಎಂದು ಹೇಳಿ ಬೀರ್ಬಲ್ಗೆ ಹೇಳುತ್ತಾನೆ. ಆಗ ಬೀರ್ಬಲ್ಗೆ ರಾಜನ ಆದೇಶದ ಹಿಂದೆ ಇದ್ದ ಉದ್ದೇಶ ಬೀರ್ಬಲ್ಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತದೆ. ಆಗ ಬೀರ್ಬಲ್ ಸೇವಕನ ಹತ್ತಿರ ಹೇಳುತ್ತಾನೆ, ಸ್ವಲ್ಪ ಸಮಯ ಕಾಯಿರಿ, ನಾನು ಒಳಗಡೆ ಹೋಗಿ ಬಟ್ಟೆಗಳನ್ನು ಧರಿಸಿಕೊಂಡು ಬರುತ್ತೇನೆ ಎಂದು ಹೇಳಿ ಒಳಗಡೆ ಹೋಗುತ್ತಾನೆ. ಆ ಸೇವಕನು ಸರಿ ಎಂದು ಅಲ್ಲೇ ಕುಳಿತುಕೊಂಡು ಬೀರ್ಬಲ್ ಬರುವುದನ್ನೇ ಕಾಯುತ್ತಿರುತ್ತಾನೆ. ಒಳಗಡೆ ಹೋದಂತಹ ಬೀರ್ಬಲ್ ಅವನಿಗೆ ತುಂಬ ಬಿಗಿಯಾಗುವಂತಹ ಬಟ್ಟೆಗಳನ್ನು ಆರಿಸಿಕೊಂಡನು. ಅವುಗಳನ್ನು ಹಾಕಿಕೊಳ್ಳುವುದಕ್ಕೆ ಹಾಸಿಗೆಯ ಮೇಲೆ ಮಲಗಿ ಅವುಗಳನ್ನು ಹಾಕಿಕೊಳ್ಳುವಂತೆ ನಟನೆ ಮಾಡಿ ನಂತರ ಸ್ವಲ್ಪ ಹೊತ್ತು ಹಾಸಿಗೆ ಮೇಲೆ ಅತ್ತ ಇತ್ತ ಉರುಳಾಡಿ ಸೇವಕನೊಂದಿಗೆ ನ್ಯಾಯಾಲಯಕ್ಕೆ ಬಂದನು. ಇನ್ನು ಆಸ್ಥಾನದಲ್ಲಿ ಎಲ್ಲರೂ ಕೂಡ ಬೀರ್ಬಲ್ಗಾಗಿ ಕಾಯುತ್ತಿದ್ದರು. ರಾಜ ಅಕ್ಬರ್ ಮಾತ್ರ ಬೀರ್ಬಲ್ ಬರುವುದನ್ನೇ ಎದುರು ನೋಡುತ್ತಿದ್ದರು. ಬೀರ್ಬಲ್ ಒಳಗಡೆ ಸೇವಕನ ಜೊತೆ ಬಂದನು. ಬೀರ್ಬಲ್ ಬಂದ ತಕ್ಷಣ ಅಕ್ಬರ್, ಏನು ಬೀರ್ಬಲ್, ಊಟ ಮಾಡಿ ಆಗಲೇ ಮಲಗಿದ್ದೆ ಅಲ್ಲವಾ ಎಂದು ಕೇಳಿದನು. ಆಗ ಬೀರ್ಬಲ್ ಧೈರ್ಯದಿಂದ, ಹೌದು ಮಹಾರಾಜ, ಮಲಗಿದ್ದೆ ಎಂದು ಹೇಳಿದನು. ಬೀರ್ಬಲ್ನ ಮಾತನ್ನು ಕೇಳಿದಂತಹ ರಾಜನಿಗೆ ತುಂಬ ಕೋಪ ಬಂದಿತು. ಆಗ ಅಕ್ಬರ್ ಬೀರ್ಬಲ್ಗೆ ಹೇಳುತ್ತಾನೆ, ಹೌದಾ, ಹಾಗಾದರೆ ನೀವು ನನ್ನ ಆದೇಶಗಳನ್ನು ಉಲ್ಲಂಘನೆ ಮಾಡಿದ್ದೀರಿ. ಅದಕ್ಕೆ ನೀನು ಈ ಸಮಯದಲ್ಲಿ ನನ್ನ ಬಳಿ ಬರಲಿಲ್ಲ ಎಂದು ಹೇಳುತ್ತಾನೆ. ಆಗ ಬೀರ್ಬಲ್, ಮಹಾರಾಜ, ನಾನು ಮಲಗಿದ್ದು ನಿಜ, ಆದರೆ ನಾನು ಏಕೆ ಮಲಗಿದ್ದೆ ಎಂದು ನಿಮ್ಮ ಸೇವಕನನ್ನು ನೀವೇ ಕೇಳಿ ಎಂದು ಹೇಳಿದನು. ಆಗ ಮಹಾರಾಜರಿಗೆ ಬೀರ್ಬಲ್ ಮಾತಿಂದ ತುಂಬ ಗೊಂದಲವಾಗುತ್ತದೆ. ಅಕ್ಬರ್ ಮಹಾರಾಜರು ಸೇವಕನ ಕಡೆ ನೋಡುತ್ತಾರೆ. ಸೇವಕ ಏನೂ ಮಾತನಾಡದೆ ಹಾಗೆ ನಿಂತಿರುತ್ತಾನೆ. ಮತ್ತೆ ಬೀರ್ಬಲ್ ಹೇಳುತ್ತಾನೆ, ನಾನು ನಿಮ್ಮ ಆದೇಶಗಳನ್ನು ಉಲ್ಲಂಘಿಸಿಲ್ಲ ಮಹಾರಾಜರೇ, ನನ್ನ ಬಿಗಿಯಾದ ಬಟ್ಟೆಗಳನ್ನು ಹಾಕಿಕೊಳ್ಳಲು ಮಂಚದ ಮೇಲೆ ಮಲಗಿದ್ದೆ ಎಂದು ಬೀರ್ಬಲ್ ಹೇಳುತ್ತಾನೆ. ಆಗ ಬೀರ್ಬಲ್ನ ಮಾತನ್ನು ಕೇಳಿದಂತಹ ಆಸ್ಥಾನದಲ್ಲಿ ಇದ್ದ ಎಲ್ಲರೂ ಕೂಡ ಬಿದ್ದು ಬಿದ್ದು ನಗುವುದಕ್ಕೆ ಶುರು ಮಾಡುತ್ತಾರೆ. ಮಹಾರಾಜರಿಗೂ ಕೂಡ ನಗುವನ್ನು ತಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಅವರು ಕೂಡ ನಗುವುದಕ್ಕೆ ಶುರು ಮಾಡುತ್ತಾರೆ. ಮಹಾರಾಜರ ನಗುವನ್ನು ನೋಡಿದಂತಹ ಬೀರ್ಬಲ್ಗೂ ಕೂಡ ತುಂಬಾನೇ ನಗು ಬರುತ್ತದೆ. ಒಟ್ಟಿನಲ್ಲಿ ಬೀರ್ಬಲ್ ಮಾತಿಂದ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಇರುತ್ತಾರೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.
ಇದೇ ರೀತಿ ಬೀರ್ಬಲ್ ಮತ್ತು ಅಕ್ಬರ್ ಕಥೆಗಳನ್ನು ನೀವು ಪ್ರತಿದಿನ ಕೇಳಬೇಕು ಅಂದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.